ಪುತ್ತೂರಿನಲ್ಲಿ ಚರ್ಮುರಿ ಅಂತ ಹೇಳಿದಾಗ ಒಮ್ಮೆಗೆ ತಟ್ಟಂತ ನೆನಪಿಗೆ ಬರೋದು ಬಂಟ್ವಾಳ ಪ್ರಭು ಚರ್ಮುರಿ. ಒಟ್ಟು 13 ವೆರೈಟಿ ಚರ್ಮುರಿ ಉಂಟು. ರಾಜೇಶ್ ಸ್ಪೆಷಲ್ ಮತ್ತು ಚರ್ಮುರಿ ಮತ್ತು ಮಸಾಲ ಪುರಿ. ಮಳೆಗಾಲದಲ್ಲಿ ಈಗ ಅಂದರೆ ರಾಕೆಟ್ ಚರ್ಮುರಿ ತುಂಬ ಲೈಕ್ ಮಾಡ್ತಾರೆ. ಚರ್ಮುರಿ ಹಬ್ಬ ಮಾಡಿದ್ದೆ, ಅದರಲ್ಲಿ ಚರ್ಮುರಿ ಬಿರಿಯಾನಿ ಅಂತ ಮಾಡಿದ್ದೆ ಸ್ಪೆಷಲ್ ಅಂತಾಗಿ. ಮೊದಲೆಲ್ಲ ಈ ಸೈಕಲಲ್ಲಿ ಸಾಮಾನೆಲ್ಲ ಕಟ್ಟಿ ಗ್ಯಾಸ್ ಲೈಟ್ ಎಲ್ಲ ಉರಿಸಿ ಅದರಲ್ಲಿ ವ್ಯಾಪಾರ ಮಾಡ್ತಿದ್ದದು. ಪ್ರಭು ಚರ್ಮುರಿ ಇರೋವಂಥದ್ದು ಪುತ್ತೂರಿನಲ್ಲಿ, ಬಟ್ ಅದು ಬಂಟ್ವಾಳ ಪ್ರಭು ಚರ್ಮುರಿ ಅಂತ ಆಗಿದೆ. ಬಂಟ್ವಾಳ ಹೇಗ್ ಬಂತು? ಕತ್ತಲೆ ಆಗೋ 7 ಗಂಟೆ ನಂತರ ಫುಲ್ ಬಿಸಿ. ಪ್ರಸಾದ್ ಭಂಡಾರಿ ಅವರು ಡೈಲಿ ಬರ್ತಾರೆ. ಗುರುವಾರ ಅದು 9 ಗಂಟೆಗೆ ಅವರು ಇಲ್ಲಿ ರೀಚ್ ಆಗ್ತಾರೆ. ನೈಟ್ ಟೈಮ್ಸ್ ಬಂದರೆ ಚರುಂಬುರಿಯಲ್ಲಿ ಒಂದು 2-3 ವೆರೈಟಿ. ನಮಸ್ಕಾರ ವೀಕ್ಷಕರೇ, ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನಲ್ಲಿ ಹಲವಾರು ಫುಡ್ ಕಾರ್ನರ್ಗಳಿದೆ. ಒಂದೊಂದು ಕಾರ್ನರ್ಗಳು ಅವುಗಳದ್ದೇ ಆದಂತಹ ಸ್ಪೆಷಲ್ ಆಗಿರುವಂತಹ ಫುಡ್ಗಳನ್ನ ಸರ್ವ್ ಮಾಡಿ ಫೇಮಸ್ ಆಗಿದೆ. ಊಟ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಫಾಸ್ಟ್ ಫುಡ್ ಆಗಿರ್ಬೋದು, ಇವುಗಳನ್ನ ಸರ್ವ್ ಮಾಡುವಂತಹ ಅವಷ್ಟೋ ಫುಡ್ ಸ್ಟಾಲ್ಗಳಿದೆ. ಆದ್ರೆ ಪುತ್ತೂರಿನಲ್ಲಿ ಚರ್ಮುರಿ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೆ ಕೂಡ ಒಮ್ಮೆಗೆ ತಟ್ಟಂತ ನೆನಪಿಗೆ ಬರೋದು ಅಂತ ಹೇಳಿದ್ರೆ ಅದು ಬಂಟ್ವಾಳ ಪ್ರಭು ಚರ್ಮುರಿ. ಎಸ್, ಇಲ್ಲಿಗೆ ತುಂಬಾ ಜನ ಫ್ಯಾನ್ಸ್ ಕೂಡ ಇದ್ದಾರೆ. ಚರ್ಮುರಿ ಅಂತ ಹೇಳಿದಾಗ ಇಲ್ಲಿಗೆ ಹೋಗಿ ನಾವು ಚರ್ಮುರಿಯನ್ನ ಸವಿಬೇಕು ಅಂತ ಹೇಳಿ ದೂರ ದೂರಗಳಿಂದ ಬರುವಂತ ಅದೆಷ್ಟೋ ಜನ ಇದ್ದಾರೆ. ನಾವು ತುಂಬಾ ಕಡೆ ಹೋದಾಗ ಒಂದೆರಡು ಬಗೆಯ ಚರ್ಮುರಿಯನ್ನ ಟೇಸ್ಟ್ ಮಾಡಿರ್ತೀವಿ. ಆದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ 10 ಬಗೆಯ ಚರ್ಮುರಿಯನ್ನ ಸರ್ವ್ ಮಾಡ್ತಾರೆ. ಅದು ಕೂಡ ತುಂಬಾನೇ ಟೇಸ್ಟಿ ಆಗಿರುವಂತಹ ಚರ್ಮುರಿ. ಅದರ ಜೊತೆಗೆ ಚಾಟ್ಸ್ ಇದೆ, ಜ್ಯೂಸ್ ಇದೆ, ಚಹಾ ಇದೆ. ಇವೆಲ್ಲವೂ ಕೂಡ ನಿಮ್ಮ ಬಂಟ್ವಾಳ ಪ್ರಭು ಚರ್ಮುರಿಯಲ್ಲಿ ಸಿಗುತ್ತೆ. ಹಾಗಾದ್ರೆ ಇವತ್ತು ನಾವು ಬಂಟ್ವಾಳ ಪ್ರಭು ಚರ್ಮುರಿಗೆ ಬಂದಿದ್ದೇವೆ. ಇಲ್ಲಿರುವಂತಹ ಸ್ಪೆಷಾಲಿಟಿ ಏನು, ಹಾಗೇನೆ ಇಲ್ಲಿನ ಮಾಲಕರಾಗಿರುವಂತಹ ರಾಜೇಶ್ ಪ್ರಭು ಅವರು ಈ ಒಂದು ಪ್ರಭು ಚರ್ಮುರಿಯ ಬಗ್ಗೆ ಏನ್ ಹೇಳ್ತಾರೆ, ಇಲ್ಲಿ ಕೊಡುವಂತಹ ಫುಡ್ಗಳ ಸ್ಪೆಷಾಲಿಟಿ ಏನು, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಪ್ರಭು ಚರ್ಮುರಿಯ ಮಾಲಕರಾಗಿರುವಂತಹ ರಾಜೇಶ್ ಪ್ರಭು ಅವರಿದ್ದಾರೆ, ಮಾತಾಡೋಣ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಾಗಿದ್ದೇನೆ. ಆರಾಮಾಗಿದ್ದೀರಾ? ಮಳೆ ಬರ್ತಾ ಇದೆ, ತುಂಬಾ ಜನ ಗ್ರಾಹಕರಂತೂ ಬಂದೇ ಬರ್ತಾರೆ. ನಾವು ನೋಡ್ತಾ ಇದ್ವಿ, ಬರ್ತಾ ಇದ್ದಾರೆ. ಮಧ್ಯಾಹ್ನ ಆದ್ರೆ ಕೂಡ ಹೇಗಿದೆ ಜನರ ರೆಸ್ಪಾನ್ಸ್, ಪುತ್ತೂರಿನ ಜನರ ರೆಸ್ಪಾನ್ಸ್? ಒಳ್ಳೇದಿದೆ. ಹೌದು, ಮಳೆಯಿಂದಾಗಿ ಸಹ ಒಳ್ಳೆ ಜನ ಬರ್ತಾ ಇದ್ದಾರೆ ಈಗ ಸಹ. ಹೌದು ಸರ್, ಇವಾಗ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಅಂತ? ಪ್ರಾರಂಭ ಅಂದರೆ ಚಿಕ್ಕದಿಂದ ಶುರು ಮಾಡಿದರೆ ಒಂದು 25 ವರ್ಷ ಆಗಿರ್ಬೋದು ಈಗ. ಯಾಕೆಂದರೆ ಶಾಪ್ ಮಾಡಿ ಒಂದು 5 ವರ್ಷ ಆಯಿತು ನಾವು. ಫಸ್ಟಿಗೆ ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ನ ಮುಂದೆ ಒಂದು ಚಿಕ್ಕ ಅಂಗಡಿ ಮಾಡಿದ್ದೆ ಅಲ್ಲಿ. ಅದರ ನಂತರ ಈಗ ಕೊಂಬೆಟಲ್ಲಿ ಬಂಟ್ರ ಭವನ ಹಾಲ್ನ ಎದುರುಗಡೆ ಒಂದು ಅಲ್ಲಿ ಎಲ್ಲ ವೆರೈಟಿ ಸಿಗುವಾಗೆ, ಅಂದರೆ ಚಾಟ್ಸ್, ಚರ್ಮುರಿ, ಫ್ರೆಶ್ ಜ್ಯೂಸು ಎಲ್ಲ ವೆರೈಟಿ ಸಿಗುವ ಹಾಗೆ ಒಂದೇ ಕಡೆ ಅಂತ ಹೇಳಿ ಒಂದು ದೊಡ್ಡ ಶಾಪ್ ಮಾಡಿದ್ದೇನೆ ಈಗ. ಇಲ್ಲಿ ಪ್ರಭು ಅಂತ ಹೇಳಿದಾಗ ಚರ್ಮುರಿಗೆ ಫೇಮಸ್ ಆಗಿರುವಂಥದ್ದು. ಚರ್ಮುರಿಯ ಜೊತೆಗೆ ಬೇರೆ ಏನೆಲ್ಲ ಸಿಗುತ್ತೆ? ಚಾಟ್ಸ್ ಐಟಮಲ್ಲಿ ಚಾಟ್ಸ್ ಮಸಾಲೆ, ಪಾನಿ, ಸೇವು, ದೈ, ಬೇಲ್, ಗೋಲ್ಗಪ್ಪ ಮತ್ತು ಪಾವ್ ಭಾಜಿ, ಫ್ರೆಶ್ ಜ್ಯೂಸ್ ಎಲ್ಲ ವೆರೈಟಿಯ ಫ್ರೆಶ್ ಜ್ಯೂಸ್ ಮಾಡಿಕೊಡ್ತೇವೆ. ಹೌದು, ಇವಾಗ 10 ವೆರೈಟಿಗಿಂತಲೂ ಜಾಸ್ತಿ ಆಗಿರುವಂಥ ಚರ್ಮುರಿಯನ್ನು ಸರ್ವ್ ಮಾಡ್ತಾ ಇದ್ದೀರಾ. ಒಂದೊಂದು ಹೆಸರು ಹೇಳೋದಾದ್ರೆ? ಒಟ್ಟು 13 ವೆರೈಟಿ ಚರ್ಮುರಿ ಉಂಟು. ಹೌದು, ಅದರಲ್ಲಿ ಈಗ ಮಳೆಗಾಲದಲ್ಲಿ ಈಗ ಅಂದರೆ ರಾಕೆಟ್ ಚರ್ಮುರಿ ತುಂಬ ಲೈಕ್ ಮಾಡ್ತಾರೆ. ಯಾಕೆಂದರೆ ಬರೀ ಗ್ರೀನ್ ಚಿಲ್ಲಿ ಮಾಡೋದು, ಅಂದರೆ ಖಾರ ಖಾರ ಆದರೆ ಚಳಿಗೆ ಸ್ವಲ್ಪ ಒಳ್ಳೆ ಖುಷಿ ಆಗ್ತದೆ. ಹಾಗೆ ಡಬಲ್ ಸ್ಪೆಷಲ್ ಚರ್ಮುರಿ ಅದು ಯಾರು ಮಾಡೋದಿಲ್ಲ, ಅಂದರೆ ನಾವೇ ಜಾಸ್ತಿ ಮಾಡೋದು. ಇಲ್ಲಿ ಒಳ್ಳೆ ಸೇಲ್ ಅಂದರೆ ಡಬಲ್ ಸ್ಪೆಷಲ್ ಚರ್ಮುರಿ, ಅದು ಒಳ್ಳೆ ಸೇಲ್ ಉಂಟು. ಹಾಗೆ ಬೇರೆ ಆಲೂ ಚರ್ಮುರಿ, ಖಡಕ್ ಚರ್ಮುರಿ, ನಾರ್ಮಲ್, ರಾಕೆಟ್, ಕಾರ್ನ್ ಚರ್ಮುರಿ, ಸೇವು ಚರ್ಮುರಿ, ಒಂದು 13 ವೆರೈಟಿಗಳಲ್ಲಿ. ಮತ್ತು ಕಳೆದ ವರ್ಷ ಚರ್ಮುರಿ ಹಬ್ಬ ಮಾಡಿದ್ದೆ, ಅದರಲ್ಲಿ ಚರ್ಮುರಿ ಬಿರಿಯಾನಿ ಅಂತ ಮಾಡಿದ್ದೆ ಸ್ಪೆಷಲ್ ಅಂತಾಗಿ. ಅದರಲ್ಲಿ ತುಂಬ ಬೇಡಿಕೆ ಅಂದರೆ ಅದಕ್ಕೆ ಒಳ್ಳೆ ಬಿದ್ದಿತ್ತು. ಇವಾಗ ಸಹ ಇದೆ ಚರ್ಮುರಿ, ಬಿರಿಯಾನಿ ಚರ್ಮುರಿ ಅಂತೇಳಿ. ಡ್ರೈ ಫ್ರೂಟ್ಸ್ ಚರ್ಮುರಿ ಸಹ ಉಂಟು ಅದರಲ್ಲಿ, ಗೇರು ಬೀಜ, ದ್ರಾಕ್ಷಿ ಎಲ್ಲ ಹಾಕಿ. ಜನ ಜಾಸ್ತಿಯಾಗಿ ಕೇಳುವಂಥದ್ದು ಕಡಕ್ ಚರ್ಮುರಿಯನ್ನ. ಈ ಮಳೆಗೆ ಚರ್ಮುರಿ, ರಾಕೆಟ್, ನಾರ್ಮಲ್, ಡಬಲ್ ಸ್ಪೆಷಲ್ 3ಕ್ಕೆ ಒಳ್ಳೆ ಡಿಮಾಂಡ್ ಇದೆ. ಇವಾಗ ಪ್ರಭು ಚರ್ಮುರಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾರಂಭದ ದಿನಗಳು ಹೇಗಿತ್ತು ಅಂತ? ಪ್ರಾರಂಭ ದಿನಗಳಂದರೆ ನಾವು ಮೊದಲೆಲ್ಲ ಈ ಸೈಕಲಲ್ಲಿ ಸಾಮಾನೆಲ್ಲ ಕಟ್ಟಿ ಗ್ಯಾಸ್ ಲೈಟ್ ಎಲ್ಲ ಉರಿಸಿ ಅದರಲ್ಲಿ ವ್ಯಾಪಾರ ಮಾಡ್ತಿದ್ದದು ಮೊದಲೆಲ್ಲ ನಾವು. ಪುತ್ತೂರು ಜಾತ್ರೆಯಲ್ಲಿ ಅಂದರೆ ಈಗ ಶೀಟೆಲ್ಲ ಹಾಕಿ ಐಫಾಗಿ ಮಾಡ್ತೇವೆ. ಮೊದಲು ಹೇಗೆಂದರೆ ಒಂದು 4 ಕಂಬ ಹಾಕಿದೆವು, ಮೇಲೆ ಮಡಲೆಲ್ಲ ಹಾಕಿ ಅದರ ಮೇಲೆ ಟಲ್ಪರ್ ಹಾಕಿ, ಆಗ ಗಾಳಿ ಇದ್ರೂ ಸಹ ಅದು ಒಳ್ಳೆ ಗಟ್ಟಿ ಆಗ್ತಿತ್ತು. ಚಿಕ್ಕ ಸ್ಟಾಲ್ ನಮ್ಮದಾಗ. ಈಗ ಸ್ವಲ್ಪ ಅಂದರೆ ಐಫೈ ಆಗಿ ಮಾಡಬೇಕಾಗ್ತದೆ ಈಗ, ಅಂದರೆ ಈಗಿನ ಇದರಲ್ಲಿ ಈಗ ಸ್ವಲ್ಪ ಶೀಟೆಲ್ಲ ಹಾಕಿ ಸ್ವಲ್ಪ ಐಫೈ ಮಾಡ್ತೇವೆ.
ಜಾತ್ರೆ ಇದ್ರೆ ಕಂಬಳ ಇದ್ರೆ ಎಲ್ಲ ತುಂಬಾ ಜನ ಹೇಳೋದಿದೆ ಚರ್ಮುರಿ ತಿನ್ನಿದ್ರೆ ನಮ್ಮ ಪ್ರಭುಕ್ಕೆ ಪೋಯಿ ಅಂತ ಹೇಳಿ ಬರೋರು ತುಂಬಾ ಜನ ಇದ್ದಾರೆ. ಹೌದು. ಹೌದು, ಹುಡುಕಿಕೊಂಡು ಬರ್ತಾರೆ. ಎಲ್ಲಿ ಬೋರ್ಡ್ ಕಾಂತ ಪ್ರಭು ಚರ್ಮುರಿ ಅಂತ ಹೇಳಿ ಹುಡುಕಿಕೊಂಡು ಬಂದು ಚರ್ಮುರಿ ತಿಂದು ಹೋಗ್ತಾರೆ. ಸರ್, ಇವಾಗ ಪ್ರಭು ಚರ್ಮುರಿ ಇರೋವಂಥದ್ದು ಪುತ್ತೂರಿನಲ್ಲಿ, ಬಟ್ ಅದು ಬಂಟ್ವಾಳ ಪ್ರಭು ಚರ್ಮುರಿ ಅಂತ ಆಗಿದೆ. ಬಂಟ್ವಾಳ ಹೇಗ್ ಬಂತು? ಬಂಟ್ವಾಳ ಅಂದರೆ ನಾನು ನಮ್ಮ ಊರು ಹುಟ್ಟಿದ ಊರು ಬಂಟ್ವಾಳ, ಅದನ್ನು ಮರೆಯುವುದು ಬೇಡ ಅಂತ ಹೇಳಿ ಒಂದು ಅಲ್ಲಿಂದ ಬಂಟ್ವಾಳದಿಂದ ಪುತ್ತೂರಿಗೆ ಬಂದು ವ್ಯಾಪಾರ ಮಾಡುವಾಗ ಒಂದು ಪುತ್ತೂರಲ್ಲಿ ಸಹ ಬಂಟ್ವಾಳ ಪ್ರಭು ಚರ್ಮುರಿ ಇರಲಿ ಅಂತ ಹೇಳಿ ಒಂದು ಹಾಗೆ ಬಂಟ್ವಾಳ ಪ್ರಭು ಚರ್ಮುರಿ ಅಂತ ಹೆಸರು ಕೊಟ್ಟದ್ದು ನಾನು. ಹಾಗೆ ಇವಾಗ ತುಂಬಾ ಕಡೆಗಳಲ್ಲಿ ಕೂಡ ಪ್ರಭು ಚರ್ಮುರಿ, ಪ್ರಭು ಹೋಟೆಲ್ ಅನ್ನುವಂಥದ್ದು ಇದೆ. ಬಟ್ ಪ್ರಭು ಚರ್ಮುರಿ ಅನ್ನುವಂಥ ತುಂಬಾ ಕಡೆಯಲ್ಲಿ ನಾವು ನೋಡ್ತೀವಿ. ಅದು ನಿಮ್ಮದೆಯಾ ಅಥವಾ ನಿಮ್ಗೆ ಅದು ಕಾಂಪಿಟೇಷನ್ ಆಗಿದೆ ಅಂತ ಅನ್ಸುತ್ತಾ ನಿಮಗೆ, ಹೇಗೆ? ಇಲ್ಲ, ಅದಂದರೆ ನಮ್ಮ ರಿಲೇಷನ್ನವರು ಸಹ ಕೆಲವರು ಚರ್ಮುರಿ ಉಂಟು, ಪ್ರಭು ಚರ್ಮುರಿ ಅಂತೇಳಿ. ಹೌದು, ನಮ್ದೊಂದು ಅದಕ್ಕೆ ಬ್ರ್ಯಾಂಡಿಗೆ ಒಂದದೇ ಬಂಟ್ವಾಳ ಪ್ರಭು ಚರ್ಮುರಿ ಕೊಂಬೆಟ್ಟು ಪುತ್ತೂರು ಅಂತೇಳಿ ನಾವು ಬ್ರ್ಯಾಂಡ್ ಮಾಡ್ಕೊಂಡಿದ್ದೇವೆ. ಹಾಗೆ ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಈ ಒಂದು? ಪ್ರಾರಂಭ 4 ಗಂಟೆಗೆ ಶುರು ಆಗ್ತದೆ ಚರ್ಮುರಿ. ಎಲ್ಲ ಬೆಳಿಗ್ಗೆಯಿಂದ ಓಪನ್ ಆಗ್ತದೆ. 9 ಗಂಟೆಯಿಂದ ರಾತ್ರಿ 9:30 ತನಕ ಕೌಂಟ್ರ್ ಓಪನ್ ಇದೆ. ಜಾಸ್ತಿ 4 ಗಂಟೆಯಿಂದ 9:30 ತನಕ ಫುಲ್ಲು ಬ್ಯುಸಿ ಇರ್ತೇವೆ ನಾವು. ಕತ್ತಲೆ ಆಗೋ 7 ಗಂಟೆ ನಂತರ ಫುಲ್ಲು ಬ್ಯುಸಿಯೇ ಮತ್ತೆ. ಹೌದು, ಒಟ್ಟು 5 ಜನ ಇದ್ದಾರೆ ಸಿಬ್ಬಂದಿಗಳು. 2 ಲೇಡೀಸ್ ಇದ್ದಾರೆ, 3 ಜೆಂಟ್ಸ್ ಇದ್ದಾರೆ. ಲೇಡೀಸ್ ಡೇ ಮಾತ್ರ ಇರ್ತಾರೆ, ಮತ್ತು ಸಾಯಂಕಾಲದ ಜೆಂಟ್ಸೇ ಇರ್ತಾರೆ. ನಾವು 4 ಜನ ಸಾಯಂಕಾಲ ಬೇಕೇ ನಮಗೆ ಕೌಂಟ್ರಲ್ಲಿ. ಒಂದೊಂದು ಫುಡ್ಡಿಗೆ ಒಬ್ಬರನ್ನು ಸೆಟ್ ಮಾಡಿದ್ದೇನೆ. ಚರ್ಮುರಿ ಮಾಡಲಿಕ್ಕೆ ನಾನು ಮಾಡ್ತೇನೆ, ಚಾಟ್ಸಿಗೆ ಒಬ್ಬರು, ಫ್ರೆಶ್ ಜ್ಯೂಸ್ ಮಾಡಲಿಕ್ಕೆ ಒಬ್ಬರು. ಹಾಗೆ ಇವಾಗ ಚರ್ಮುರಿ ಸವಿಯೋದಕ್ಕೆ ಯಾರೆಲ್ಲ ಇಷ್ಟಪಡ್ತಾರೋ ಅವರಿಗೋಸ್ಕರ ನೀವು ಚರ್ಮುರಿ ಹಬ್ಬ ಅನ್ನೋದನ್ನ ಮಾಡಿದ್ರೆ ಸಕ್ಸಸ್ ಆಗಿ ನಡೆಯಿತು ಕೂಡ. ಅದರ ಒಂದು ಹೇಗೆ ಮಾಡಬೇಕು ಅಂತ ಅನಿಸಿದ್ದು, ಅದರ ಪ್ಲಾನ್ ಬಗ್ಗೆ ಹೇಗೆ? ಪ್ಲ್ಯಾನ್ ಅಂದರೆ ನಮಗೆ ಒಂದು 2-3 ಜನ ಸಪೋರ್ಟ್ ಮಾಡಿದ್ದಾರೆ. ಒಬ್ಬರು ಮಹೇಶ್ ಕಜೆ ಅಂತ ಹೇಳಿ, ಮತ್ತೊಂದು ನಮ್ಮ ಕುಮ್ರದ ರಾಮಚಂದ್ರ ಸರ್ ಅಂತಿದ್ರು. ಅವರೆಲ್ಲ ಈ ಕಾರ್ಯಕ್ರಮ ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು ಅದೆಲ್ಲ ಸೆಟ್ ಮಾಡೋದು ಅವರು. ಮತ್ತು ಸಪೋರ್ಟ್ ಸ್ವಲ್ಪ ಮಹೇಶ್ ಕಜೆ ಮಾಡಿದರು. ಮತ್ತು ಸ್ಟಾರ್ಟಿಂಗಲ್ಲಿ ವೆರೈಟಿ ಹೇಗೆ ಮಾಡಬೇಕಂತ ಹೇಳಿದ್ದು ನಮ್ಮ BT ರಂಜನ್ ಸರ್ ಅಂತ ಹೇಳಿದರು, ಮೊದಲು ಉಪ್ಪಿನಂಗಡಿಯಿಂದ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಡ್ರೈ ಫ್ರೂಟ್ ಚರ್ಮುರಿಯನ್ನು ಮಾಡು ಅಂತ ಹೇಳಿದ್ದೆ ಅವರೇ ನನಗೆ. ಹೀಗೆ ಹಾಕು, ಹೀಗೆ ಮಾಡು ಅಂದರೆ ಅವರು ತುಂಬ ವರ್ಷದ ಮೊದಲೇ ನಮಗೆ ಚರ್ಮುರಿಯಲ್ಲಿ ಸಪೋರ್ಟ್ ಕೊಡ್ತಾ ಇದ್ದದ್ದೇ ಅವರೇ. ಅವ್ರು ಮಾತ್ರ ಈಗ ಇಲ್ಲ ಮಾತ್ರ. ಹೌದು, ಹಾಗೆ ಹೌದು, ತುಂಬ ಸಪೋರ್ಟ್ ಮಾಡಿದ್ದಾರೆ BT ರಂಜನ್. ಹೌದು, ಸ್ಟಾರ್ಟಿಂಗಿಗೆ ಫಸ್ಟ್ ಚರ್ಮುರಿ ಹಬ್ಬ ಮಾಡಿಸಲಿಕ್ಕೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದವರೇ BT ರಂಜನ್ ಸರ್. ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಬೇಕು ಅಂತ ಕೇಳ್ತಿದ್ದಾರಾ ಹೇಗೆ? ಹೌದು, ಈಗಲೂ ಬಂದು ಕೇಳ್ತಾರೆ ಇನ್ನು ಯಾವಾಗ ಈ ವರ್ಷ ಯಾವಾಗ ಅಂತ ಹೇಳಿ. ಈಗ ಒಂದು ಡೇಟ್ ಫಿಕ್ಸ್ ಮಾಡಲಿಲ್ಲ, ಯಾಕಂದರೆ ಮಳೆ ಸ್ವಲ್ಪ ಜಾಸ್ತಿ ಉಂಟಲ್ಲ. ಅಂದರೆ ಅದು 3 ದಿವಸದಲ್ಲಿ ನಮಗೆ ಮಳೆ ಬರಬಾರ್ದು, ಅಂದರೆ ಅಷ್ಟು ಖರ್ಚಿದೆ. ಹಾಗೆ ಮಳೆ ಸ್ವಲ್ಪ ಕಡಿಮೆ ಆದ ಮೇಲೆ ಡೇಟ್ ಫಿಕ್ಸ್ ಮಾಡಬೇಕಷ್ಟೇ. ಕಳೆದ ವರ್ಷ ನಾವು ಆಗಸ್ಟಲ್ಲೇ 3 ದಿವಸ ಮಾಡಿದೆ. ಅಂದರೆ ಅದು ಶುಕ್ರವಾರ ಶನಿವಾರ ಈ ಥರ ರಜೆ ಇತ್ತು, ಅದು ಸಹ ನೋಡಬೇಕಾಗ್ತದೆ. ಅದು ನೋಡಿ ನಾವು ದಿನ ಸೆಟ್ ಮಾಡಬೇಕಷ್ಟೇ. ಹಾಗೆ ನಿಮ್ಮದು ಫ್ಲವರ್ ಸ್ಟಾಲ್ ಕೂಡ ಇರುವಂಥದ್ದು. ಫ್ಲವರ್ ಸ್ಟಾಲಲ್ಲಿ ಸಹ ನಾವು ಈ ಮದುವೆ ಇದು ಫಂಕ್ಷನ್ ಇದೆಲ್ಲ, ಈ ಸ್ಟೇಜ್ ಡೆಕೋರೇಷನ್ ಮತ್ತು ಮನೆ ಒಕ್ಕಲಿದ್ರೆ ಅದಕ್ಕೆ ಡೆಕೋರೇಷನ್ ಎಲ್ಲ ಸಹ ಮಾಡಿಕೊಡ್ತೇವೆ. ಈ ಕಾರ್ ಬೊಕ್ಕೆ, ಕಾರ್ ಡೆಕೋರೇಷನ್ ಎಲ್ಲ ಉಂಟು. ಮದುವೆ ಹಾರಗಳೆಲ್ಲ ಎಲ್ಲ ಸಹ ಯಾವುದು ಬೇಕಾದರೂ ಸಹ ಸೆಟ್ ಮಾಡಿಕೊಡ್ತೇವೆ. ಈಗ ಒಂದು ಫಂಕ್ಷನ್ ಇದ್ದರೆ ಅದಕ್ಕೆ ಫಂಕ್ಷನಲ್ಲಿ ಏನೆಲ್ಲ ಬೇಕು, ಸಂಜೆ ಹೊತ್ತಿಗೆ ಚಾಟ್ಸ್ ಬೇಕಾ ಚಾಟ್ಸ, ಚರ್ಮುರಿಯ, ಮರು ದಿವಸಕ್ಕೆ ಲೈಮ್ ಶೋಡ ಬೇಕಾದರೆ ಲೈಮ್ ಶೋಡ ಮೆಷನ್ ಹೋಗಿ ನಿಲ್ಲಿಸ್ತೇವೆ. ಎಲ್ಲ ವ್ಯವಸ್ಥೆ ಉಂಟು. ಫುಲ್ಲು ಎಲ್ಲ ಅರೇಂಜ್ಮೆಂಟ್ ಸಹ ತಗೊಳ್ಳುವಂಥದ್ದು ನಮ್ಮಲ್ಲಿ ಉಂಟು. ಹಾಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಫುಲ್ ಬ್ಯುಸಿ ಆಗಿರ್ತೀರಾ. ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಹೇಗಿದೆ? ತೊಂದರೆ ಇಲ್ಲ, ಫ್ಯಾಮಿಲಿ ಕಡೆಯಿಂದ ಎಲ್ಲ ಸಪೋರ್ಟ್ ಉಂಟು. ಹೌದು, ಮನೆಯಲ್ಲಿ ಅದೇ ನನ್ನ ಮಿಸ್ಸಸ್, 2 ಮಕ್ಕಳು, ಚಿಕ್ಕ ಮಕ್ಕಳಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು 2 ಇಯರ್ಸ್ ಮಗಳಿದ್ದಾಳೆ. ಯದುವೀರ್ ಅಂತೇಳಿ ಮಗ, ಲಹರಿ ಅಂತೇಳಿ ಮಗಳು. ಹೌದು, ಇದ್ದಾರೆ. ಹಾಗೇನೆ ಇವಾಗ ಯಾರಾದರೂ ಕ್ಯಾಟ್ರಿಂಗ್ಗೆ ನಿಮ್ಮ ಕಡೆಯಿಂದ ಕೆಲವು ಫುಡ್ಗಳು ಬೇಕು ಅಂತ ಹೇಳಿದಾಗ ಅವ್ರು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು? ಕಾಂಟ್ಯಾಕ್ಟ್ ಇಲ್ಲಿ ಶಾಪಿಗೆ ಬಂದು ಸಹ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆಲ್ಲ ಇದ್ದರೆ ಈ ಫೇಸ್ಬುಕ್ಕಲ್ಲಿ ಅದೆಲ್ಲ ನಂಬರ್ ಉಂಟು ನಮ್ಮದು, ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನಲ್ಲಿ ಸಹ ಮಾಡ್ಬೋದು. ಅದು ಫೋನಲ್ಲಿ ಆರ್ಡರ್ ಮಾಡಿದರೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೇವೆ ಅದಕ್ಕೆಲ್ಲ. ಪ್ರತಿ ಹಂತದಲ್ಲಿ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತಹ ವ್ಯಕ್ತಿಗಳನ್ನ ಈ ಹೊತ್ತಲ್ಲಿ ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾರು? ನನಗೆ ಅಂದರೆ ಈ ಶಾಪ್ ಮಾಡಲಿಕ್ಕೆ ಅಂತೇಳಿ ಒಂದು ಉದ್ದೇಶ, ನಮ್ಮ ಸಚಿನ್ ಟ್ರೇಡರ್ಸ್ನ ದನಿಗಳು ಅವರಂದರೆ ಈ ಜಾತ್ರೆ ಗದ್ದೆಯಲ್ಲಿ ಒಂದು ವ್ಯಾಪಾರ ಮಾಡ್ತಾ ಇರುವಾಗ ಅವರೆಲ್ಲರೂ ಯಾಕೆ ನೀವು ಜಾತ್ರೆಗೆ ಮಾತ್ರ ಚರ್ಮುರಿ ಮಾಡ್ತೀರಿ, ಬೇರೆ ದಿವಸ ಯಾಕೆ ಸಿಗಬಾರ್ದು ಚರ್ಮುರಿ ಅಂತ ಹೇಳಿದ್ರು. ಇಲ್ಲ, ಸಾಧ್ಯ ಇಲ್ಲ, ಯಾಕಂದರೆ ನಾನು ಆಗ ಬೇರೆ ಕಡೆ ಕೆಲಸಕ್ಕೆಲ್ಲ ಹೋಗ್ತಿದ್ದೆ, ಈ ಜಾತ್ರೆಗೆ ಸಹ ಹೋಗ್ತಿದ್ದೆ. ಇಲ್ಲ, ನೀನು ವಾರಕ್ಕೊಮ್ಮೆ ಆದರೂ ಒಂದು ಚರ್ಮುರಿ ಸಿಗುವಾಗ ಮಾಡಬೇಕು ಹಾಗಂತೇಳಿ ನನ್ನನ್ನು ಒತ್ತಾಯದಿಂದ ಕರ್ಕೊಂಡೋಗಿ ಅವರೇ ಪಾತ್ರೆ, ಟೇಬಲು ಅದೆಲ್ಲ ಕೊಟ್ಟು ಮಾಡಿಸಿದ್ರು ನನ್ನ ಕೈಯಲ್ಲಿ. ಹಾಗೆ ಒಂದು 2 ವರ್ಷ ಅಲ್ಲಿ ಮಾಡಿದ್ದೆ ನಾನು. ಮತ್ತು ಅಲ್ಲಿ ಪ್ಲೇಸ್ ಸ್ವಲ್ಪ ಇದಾಯಿತು ಅಂತೇಳಿ ನಾನು ಬೇರೆ ಕಡೆ ಶಿಫ್ಟ್ ಮಾಡಿದೆ. ಅದರಿಂದ ಪ್ರಾರಂಭ ಆಯಿತು. ಅದರ ನಂತರ ನನಗೆ
ಓನ್ಲಿ ಅದು ಸಂಡೇ ಮಾತ್ರ ಮಾಡ್ತಿರುವಾಗ ಜನರು ಹೇಳ್ತಿದ್ರು ನಮಗೆ ಡೈಲಿ ಸಿಗಬೇಕು, ನಾವು ಸಂಡೇ ಅಂತ ಒಮ್ಮೆ ಇರೋದಿಲ್ಲ ಹಾಗೆಲ್ಲ ಹೇಳ್ತಿದ್ರು. ಹಾಗೆ ಅವ್ರ ಜನರ ಸಪೋರ್ಟಿಗೋಸ್ಕರ ನಾನು ಈ ಡೈಲಿ ಚರ್ಮುರಿ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಹೌದು, ಚರ್ಮುರಿ ಹೌದು 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 ಹೌದು. ಇನ್ನೊಂದು 3-4 ವರ್ಷದಿಂದ ನಂದು ಎಲ್ಲ ಚಾಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಹೋದೆ. ಫಸ್ಟಿಗೆ ಚರ್ಮುರಿ ಮಾತ್ರ ಇದ್ದದ್ದು. ಇನ್ನೊಂದು ವಿಚಾರ ಕೇಳ್ಪಟ್ವಿ ನಾವು, ವೈದ್ಯರಾಗಿರುವಂತಹ ಪ್ರಸಾದ್ ಭಂಡಾರಿ ಅವರು ಡೈಲಿ ಬರ್ತಾರೆ. ಹೌದು, ಪ್ರತಿ ಗುರುವಾರ ಅದು 9 ಗಂಟೆಗೆ ಅವರು ಇಲ್ಲಿ ರೀಚ್ ಆಗ್ತಾರೆ. ಅದು ಹೇಳಲಿಕ್ಕಿಲ್ಲ, ಅವರಿಗೋಸ್ಕರ ನಾವು ಒಂದು 1/4 ಗಂಟೆ ಬೇಗ ಬಂದು ಓಪನ್ ಮಾಡಲಿಕ್ಕೆ ಉಂಟು. ಡೈಲಿ ಗುರುವಾರ 4 ಚರ್ಮುರಿ, ಮತ್ತು ಅವರಿಗೆ ಬೇಕಾದ ಮನೆಗೆ ಬೇಕಾದ ಜ್ಯೂಸು, ಹಾಸ್ಪಿಟಲಿಗೆ ಬೇಕಾದಂಥ ಇದು ಸ್ವೀಟ್ ಜ್ಯೂಸ್ ಎಲ್ಲ ಪ್ರತಿ ಗುರುವಾರ, ವಾರಕ್ಕೊಮ್ಮೆ ಅವರು ತಪ್ಪಿಸುವುದಿಲ್ಲ. ಆ ಗುರುವಾರ ಅಂತ ಎಲ್ಲ ಕೂಡಲೇ ಅವರಿಲ್ಲಿ 9 ಗಂಟೆ ಬಂದರೆ ಅವರು ಇಲ್ಲಿ ಇರ್ತಾರೆ. ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಂದು ಪ್ರಭು ಚರ್ಮುರಿ ಹತ್ರ ಪ್ರೀತಿ ಇಟ್ಟು ಬಂದು ಇಲ್ಲಿರುವಂಥ ಫುಡ್ಗಳನ್ನ ಟೇಸ್ಟ್ ಮಾಡ್ತಾರೆ ಅಂತ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಬಂದು ಇನ್ನೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು ವಿನಂತಿಸ್ತಿದ್ದೇನೆ ಅವ್ರ ಹತ್ರ. ಹೌದು. ವೀಕ್ಷಕರೇ, ಪ್ರಭು ಚರ್ಮುರಿ ಹಿಂದಿನ 7 ಬೀಡಿನ ಕಹಾನಿಯನ್ನ ಕೇಳಿದ್ರಲ್ವಾ? ಕಷ್ಟಪಟ್ಟು ಕಟ್ಟಿದಂತಹ ಪ್ರಭು ಚರ್ಮುರಿ ಇವಾಗ ದೊಡ್ಡದಾಗಿ ಬೆಳೆದು ನಿಂತಿದೆ. ಇನ್ನಷ್ಟು ಮುಂದೆ ಸಾಗ್ಬೇಕು ಅನ್ನುವಂತ ಕನಸು ರಾಜೇಶ್ ಪ್ರಭು ಅವರಿಗಿದೆ. ಎಸ್, ನಾವು ಮಾತನಾಡಿದ್ವಿ. ಹಾಗೇನೆ ಇವಾಗ ನಾವು ಚರ್ಮುರಿಯನ್ನ ಟೇಸ್ಟ್ ಮಾಡಬೇಕು. ಪ್ರಭು ಚರ್ಮುರಿ ಅಂತ ಹೇಳಿದ್ರೆ ಚರ್ಮುರಿಗೆನೆ ಫೇಮಸ್. ಹಾಗಾಗಿ ಒಂದಿಷ್ಟು ಚರ್ಮುರಿಗಳನ್ನ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಹಾಗೇನೆ ಬೇರೆ ಕೂಡ ವೆರೈಟಿ ಆಗಿರುವಂತ ಫುಡ್ಗಳು ಕೂಡ ಇಲ್ಲಿ ಇದೆ. ಆದ್ರೆ ನಾವಿವಾಗ ಸ್ಪೆಷಲ್ ಆಗಿರುವಂತ ಚರ್ಮುರಿಯನ್ನ ಮಾತ್ರ ಟೇಸ್ಟ್ ಮಾಡೋಣ. ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡೋಣ. ವೀಕ್ಷಕರೇ, ಪ್ರಭು ಚರ್ಮುರಿಗೆ ನೀವು ಬರ್ತೀರಾ ಅಂತ ಹೇಳಿದ್ರೆ ತುಂಬಾನೇ ಪ್ರೀತಿಯಿಂದ ನಿಮಗೆ ಫುಡ್ಗಳನ್ನ ಸರ್ವ್ ಮಾಡೋದು ಅಂತ ಹೇಳಿದ್ರೆ ಇವರು ವನಿತಾ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಎಷ್ಟು ಖುಷಿಯಾಗಿದೆ ಇಲ್ಲಿ ವರ್ಕ್ ಮಾಡೋದು ಅಂತ? ತುಂಬಾನೇ ಖುಷಿಯಾಗಿದೆ. ಒಂದು ನೀವು ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಇಲ್ಲಿ ಅಂಗಡಿ ಸ್ಟಾರ್ಟ್ ಆಗಿ 2 ತಿಂಗಳಲ್ಲಿ ನಾನು ಬಂದಿದ್ದೀನಿ ಇಲ್ಲಿ. ಅವತ್ತಿಂದ ನಂಗೆ ತುಂಬಾ ಖುಷಿ. ಏನೆಲ್ಲ ಮಾಡ್ಕೊಡ್ತೀರಾ ಬಂದವರಿಗೆ? ಎಲ್ಲ ಐಟಮ್ಸ್ ಮಾಡಿಕೊಡ್ತೇನೆ. ಅದೆಲ್ಲ ನಮ್ಮ ಗುರುಗಳಾಗಿ. ಇಲ್ಲಿ ಬರ್ಬೇಕಾದ್ರೆ ಗೊತ್ತಿತ್ತಾ ಕೆಲವೊಂದು ಐಟಮ್ಗಳನ್ನ ಮಾಡೋದು? ಇಲ್ಲ ಎಂತ ಗೊತ್ತಿರ್ಲಿಲ್ಲ. ಎಲ್ಲ ನಾನು ಬಂದು ಇಲ್ಲಿ ಕಲ್ತದ್ದು. ಹಾಗೆ ಇವಾಗ ಎಲ್ಲದ್ರಲ್ಲೂ ಪರ್ಫೆಕ್ಟ್ ಆಗಿದ್ದೀರಾ, ಮಾಡ್ಕೊಡ್ತೀರಾ? ಮಾಡಿಕೊಡ್ತೇನೆ. ಅದೊಂದು ಕಾನ್ಫಿಡೆನ್ಸ್ ಉಂಟು ನಂಗೆ, ಮಾಡಬಹುದು ಅಂತ. ಹಾಗೆ ಮಾಡ್ತೇನೆ. ನಾನು 8:30 8:45 ಬರ್ತೇನೆ. ನಾನೇ ಓಪನ್ ಮಾಡುದು. ಕ್ಲೋಸ್ ರಾಜೇಶ್ ಅಣ್ಣ ಮಾಡ್ತಾರೆ ರಾತ್ರಿ. ನಾವು ಅಂದ್ರೆ 9 ಗಂಟೆಯಿಂದ 5:30 ತನಕ ನಮಗೆ. ಪೂರ್ತಿ ದಿನ ನೀವು ಇಲ್ಲಿ ಇರೋದ್ರಿಂದಾಗಿ ನಾನು ಕೇಳ್ತೀನಿ, ಜಾಸ್ತಿಯಾಗಿ ಜನ ಬಂದು ಯಾವ ಚರ್ಮುರಿಯನ್ನ ಕೇಳ್ತಾರೆ? ಜಾಸ್ತಿಯಾಗಿ ನಾರ್ಮಲ್, ಖಡಕ್, ನನಗೆ ಗೊತ್ತಿದ್ದಾಗೆ ಅಂತದೆಲ್ಲ. ಹಾಗೆ ಮಧ್ಯಾಹ್ನ ಅಲ್ಲ, ಬೆಳಿಗ್ಗೆ ನಾವು ಚಹಾ ಕಾಫಿ ಮತ್ತೆ ಏನಾದ್ರೂ ತಿಂಡಿ ಸ್ನಾಕ್ಸ್ ಟೈಪ್ ಆ ತರ ಮಾಡಿ ಎಲ್ಲ ಕೊಡ್ತೇವೆ ನಾವು ಅಂತ. ಅದೇ ಮೆಣಸು ಬಜ್ಜಿ ಅಂತದೆಲ್ಲ ಮಾಡಿ ಕೊಡ್ತೇವೆ. ಸಂಜೆ ಹಾ ಸಂಜೆ ತುಂಬಾ ಜನ ಇದು ಇರುತ್ತೆ. ವೀಕ್ಷಕರೇ, ಗ್ರಾಹಕರೊಬ್ರು ಇದ್ದಾರೆ, ಬರೀ ಕೇಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ರಮೇಶ್ ಅಂತೇಳಿ. ಹೇಗಿದೆ ಪ್ರಭು ಚರ್ಮುರಿಯಲ್ಲಿ ಕೊಡುವಂಥ ಫುಡ್ಗಳು? ತುಂಬ ಒಳ್ಳೆಯದಿದೆ. ನಾವು ಯಾವ ದಿವಸಕ್ಕೊಮ್ಮೆ ಆದರೂ ಬಂದು ಹೋಗ್ತೇವೆ ಇಲ್ಲಿ. ಅಂದರೆ ನಮ್ಮ ಫೇವರೇಟ್ ಇಲ್ಲಿ ರಾಜೇಶ್ ಸ್ಪೆಷಲ್ ಮತ್ತು ಚರ್ಮುರಿ
ಮತ್ತು ಮಸಾಲ ಪುರಿ ಇದನ್ನೆಲ್ಲ ನಾವು ಯಾವಾಗಲೂ ತಗೊಳ್ತೇವೆ. ಮತ್ತು ಕೋಲ್ಡು ನಮಗೆ ಇದು ಇಷ್ಟ, ಯಾವುದು ಎಳ್ಳು ಜ್ಯೂಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಅದೇ ಜನ ಕೂಡ ಅವರು ತುಂಬ ಒಳ್ಳೆಯವರು. ಹಾಗೆ ರಾಜೇಶ್ವರ್ ಅಂತ ಹೇಳಿದರೆ ಒಳ್ಳೆ ನಗುಮುಖದಲ್ಲಿ ಇರ್ತಾರೆ ಯಾವಾಗಲೂ, ಯಾವಾಗ ಬಂದರೂ ಸಹ. ಆಗ ನಮಗೊಂದು ಖುಷಿ ಆಗ್ತದೆ. ಸಿಬ್ಬಂದಿಗಳು ಎಲ್ಲರೂ ತೊಂದರೆ ಇಲ್ಲ, ಎಲ್ಲ ಒಳ್ಳೆ ಐಟಮ್ ಕೂಡ ಒಳ್ಳೆ ಇರ್ತದೆ ಇಲ್ಲಿ, ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಾರೆ. ಅಷ್ಟೇ, ಇಷ್ಟ ಆಗುತ್ತೆ ಅಲ್ಲ ಅಷ್ಟೇ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಅಂತ. ಮಸಾಲ ಪುರಿ ಟೇಸ್ಟ್ ಮಾಡ್ತಿದ್ರೆ ಹೇಗಿದೆ? ಆಲ್ಮೋಸ್ಟ್ ಒಂದು ವಾರದಲ್ಲಿ ಒಂದು 3-4 ಡೇಸ್ ಬರ್ತೀನಿ, ತೊಂದರೆ ಇಲ್ಲ, ಚೆನ್ನಾಗಿದೆ ಫುಡ್ ಎಲ್ಲ, ಏನು ಸೈಡ್ ಎಫೆಕ್ಟ್ ಇಲ್ಲ. ಆಲ್ಮೋಸ್ಟ್ ನೈಟ್ ಟೈಮ್ಸ್ ಬಂದರೆ ಚರುಂಬುರಿಯಲ್ಲಿ ಒಂದು 2-3 ವೆರೈಟಿ, ತೊಂದರೆ ಇಲ್ಲ. ಇದು ಮಧ್ಯಾಹ್ನ ಬಂದರೆ ಮಸಾಲ ಪುರಿ ಒಳ್ಳೆದಿರುತ್ತೆ, ನಮಗೆ ಬೇಕಾದ ಹಾಗೆ ಸರ್ವ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತೊಂದರೆ ಇಲ್ಲ. ಎಸ್ ವೀಕ್ಷಕರೇ, ಪ್ರಭು ಚರುಂಬುರಿ, ರಾಜೇಶ್ ಪ್ರಭು ಅವರು ಮಾಲಕರಾಗಿರುವಂಥದ್ದು ಈ ಒಂದು ಪ್ರಭು ಚರುಂಬುರಿದ್ದು. ತುಂಬಾ ಶ್ರಮಜೀವಿಯವರು, ಹಾಗಾಗಿ ತುಂಬಾ ಶ್ರಮಪಟ್ಟು ಈ ಒಂದು ಪ್ರಭು ಚರುಂಬುರಿಯನ್ನು ಕಟ್ಟಿದ್ದಾರೆ. ಸಕ್ಸಸ್ ಆಗಿ ನಡೀತಾ ಇದೆ. ಇಲ್ಲಿ ಚರುಂಬುರಿ ತುಂಬಾ ಫೇಮಸ್ ಆಗಿರುವಂಥದ್ದು. ಊರಿನವರು ಮಾತ್ರ ಅಲ್ಲದೆ ಪರ ಊರಿನವರು ಕೂಡ ಇಲ್ಲಿಗೆ ಬಂದು ಇಲ್ಲಿರುವಂಥ ಚರುಂಬುರಿಯನ್ನು ಟೇಸ್ಟ್ ಮಾಡ್ತಾರೆ. ಹಾಗೆಯೇ ಚಾಟ್ಸ್, ಜ್ಯೂಸ್, ಚಹಾ ಇವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಒಂದು ಐಟಮ್ ಅನ್ನಾದರೂ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಬರ್ತಾ ಇರ್ತೀರಾ ನೀವು. ಹಾಗಾಗಿ ಇಲ್ಲಿಗೆ ಬಂದಂಥ ಗ್ರಾಹಕರು ಕೂಡ ಹೇಳಿದರು ತುಂಬಾ ಚೆನ್ನಾಗಿರುವಂಥ ಫುಡ್ಡನ್ನು ಟೇಸ್ಟ್ ಮಾಡಿ ಕೊಡ್ತಾರೆ ನಮಗೆ, ಹಾಗಾಗಿ ಟೇಸ್ಟಿ ಆಗಿರುವಂಥ ಫುಡ್ ನಮಗೆ ಸಿಗುತ್ತೆ ಅಂತ. ನೀವು ಕೂಡ ಒಮ್ಮೆಯಾದರೂ ಪ್ರಭು ಚರುಂಬುರಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.